ಜೀಪಿನಲ್ಲಿ ಅಪಘಾತದಲ್ಲಿ ಗಾಯಗೊಂಡು ನರಳುತ್ತಿದ್ದ ವ್ಯಕ್ತಿಗೆ ಆರ್ಟಿಒ ಅಧಿಕಾರಿಯೊಬ್ಬರು ನೆರವಾಗಿದ್ದು ತಮ್ಮ ಜೀಪಿನಲ್ಲೇ ಕರೆದೊಯ್ದು ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಆರ್ಟಿಒ ಇನ್ಸ್ಪೆಕ್ಟರ್ ಇದಾಯತ್ ಶರೀಫ್ ಮಾನವೀಯತೆ ಮೆರೆದ ಅಧಿಕಾರಿಯಾಗಿದ್ದಾರೆ. ತುಮಕೂರು ತಾಲೂಕಿನ ಬೆಳದರ ಬಳಿ ಅಪಘಾತವಾಗಿ ಬಿಹಾರ ಮೂಲದ ವ್ಯಕ್ತಿ ತೀವ್ರವಾಗಿ ಗಾಯಗೊಂಡಿದ್ದರು. ಅವರ ಕಾಲಿಗೆ ತೀವ್ರವಾದ ಏಟು ತಗುಲಿತ್ತು. ಆಂಬ್ಯುಲೆನ್ಸ್ ಬರುವುದು ತಡವಾದ ಹಿನ್ನೆಲೆಯಲ್ಲಿ ವ್ಯಕ್ತಿ ಸ್ಥಳದಲ್ಲಿಯೇ ನರಳುತ್ತಿದ್ದ. ಇದನ್ನು ಕಂಡ ಇದಾಯತ್ ಶರೀಫ್ ತಡ ಮಾಡದೆ ತಮ್ಮ ಜೀಪಿನಲ್ಲಿಯೇ ಗಾಯಾಳುವನ್ನು ಕೂರಿಸಿ ತುಮಕೂರು ಜಿಲ್ಲಾಸ್ಪತ್ರೆಗೆ ಕರೆದೊಯ್ದು ಸಕಾಲಕ್ಕೆ ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ. ಇನ್ನು ಇದಾಯತ್ ಶರೀಫ್ ಅವರ ಮಾನವೀಯ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆಂಬ್ಯುಲೆನ್ಸ್ಗೆ ಕಾಯದೆ ಯಾವುದೇ ಅಡೆತಡೆಗಳನ್ನು ಗಮನಿಸದೆ ಅಪಘಾತದ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಅವರು ಸಾರ್ವಜನಿಕರಿಗೆ ಮಾದರಿಯಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಈ ಘಟನೆ ಕೋರಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ವರದಿ ಟೈಗರ್ ನಾಗ್. ನಾವು ಡ್ಯೂಟಿ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ವಿ. ಪಾಪ ಅವರು ಹಿಂದಿಯವರು ಬಿದ್ದು ಒಂದು ಅರ್ಧ ಗಂಟೆ ಆಗಿದೆ. ಯಾವ ಆಂಬುಲೆನ್ಸು ಬಂದಿಲ್ಲ, ಯಾರೂ ನಿಲ್ಲಿಸಿಲ್ಲ ಜನಗಳನ್ನು. ತಿರ್ಗಿ ನಾವು ನೋಡಿ ನಿಂತ್ಕೊಂಡಿದ್ವಿ, ಎಲ್ಲರೂ ಬಂದು ಅವಾಗ ಗುಂಪು ಕಟ್ಕೊಂಡ್ರು. ತಿರ್ಗಿ ಅಲ್ಲಿ ಹೋಗಿ ಒಂದು 2-3 ಆಟೋವರಲ್ಲಿ ಇದ್ದರು. ಆಟೋ ಅವ್ರಿಗೆ ಹೇಳಿದ್ದೆ, ಅವರೇ ಬಂದು ಪಾಪ ಅವರೇ ಆಟೋದಲ್ಲಿ ಹಾಕೊಂಡು ಹೋದರು. ಆಂಬುಲೆನ್ಸಿನ ಇನ್ನೂ ಬಂದಿಲ್ಲ ಆಂಬುಲೆನ್ಸ್. ಅವ್ರು ಬಂದುಬಿಟ್ಟು ತುಮಕೂರು ಆಟೋ ಸರ್, ಅವರು ಇಲ್ಲೇ ಮಾಮೂಲಿ ಇರ್ತಾರಲ್ಲ ಅವರು ಹಂಗೆ ಹಾಕೊಂಡು ಅವ್ರಿಗೆ ಹೋಗಿ ಹೇಳಿದ್ದಕ್ಕೆ ಅವರೇ ಬಂದು ಅವರೇ ಹತ್ತಿಸ್ಕೊಂಡು ಗಾರಲ್ಲಿ ಹಾಕೊಂಡು ಹೋಗಿದ್ದಾರೆ. ಇನ್ನು ಆಂಬುಲೆನ್ಸ್ ಯಾವುದೂ ಬಂದಿಲ್ಲ ನಿಮಿಷ. ಇಲ್ಲಿ ಪಕ್ಕದಲ್ಲಿ RTO ಸಾಹೇಬರು, ತುಮಕೂರು RTO ಸಾಹೇಬರು ಶರೀಫ್ ಅವರು ರಸ್ತೆಯಲ್ಲಿ ಬರ್ತಾಯಿದ್ರು. ಬರ್ಬೇಕಾದ್ರೆ ಈ ರೀತಿ ನಿಲ್ಲಿಸ್ಬಿಟ್ಟು ಏನಾಗಿದೆ ಅಂತ ನೋಡಿದಾಗ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು 20 ನಿಮಿಷ ಆದರೂ ಆಂಬುಲೆನ್ಸ್ ಬಂದಿಲ್ಲ ಅಂತ ಹೇಳಿದಕ್ಕೆ ಅವರ ಸ್ವಂತ ಅವರ ಸರ್ಕಾರಿ ಜೀಪಲ್ಲಿ ಅವರೇ ಏಟಾಗಿದ್ದಂಥ ವ್ಯಕ್ತಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಮಾನವೀಯತೆ ಮೆರೆದಿದ್ದಾರೆ ಶರೀಫ್ ಅವರು.